ಇಡೀ ಸಾಲ ಮನ್ನಾ ಮಾಡಿ ಮದ್ಯಪಾನ ಬಂದ್ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಎಲ್ಲ ರೈತ ಮಹಿಳೆಯರ ಪರವಾಗಿ ನಾನು ಹೇಳ್ತೇನೆ. ಸರ್, ಒಂದು ನಿಮಿಷ ಸಿದ್ದರಾಮಯ್ಯನವರೇ, ಒಂದು ನಿಮಿಷ. ಸರ್, ದ ಲೇಡಿ ಸೇಯಿಂಗ್ there is no need for waiving of the loan if you ban the alcohol liquors in the state. Prohibition. ಅಲ್ಲ, ಈಗ ಬಹಳ ನಮ್ಮ ಸಹೋದರಿ ಸಾಲ ಮನ್ನಾ ಮಾಡೋದು ಬೇಕಾಗಿಲ್ಲ, ತಾವು ಮದ್ಯಪಾನ ನಿಷೇಧ ಮಾಡಿದ್ರೆ ಸಾಕು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಎಷ್ಟು ಜನ ಒಪ್ಕೋತೀರಿ? ಅಲ್ಲ, ಅವರ ಹೇಳಿಕೆಗೆ ತಾವು ಎಷ್ಟು ಜನ ಒಪ್ಕೊಳ್ತೀರಿ? ಕೈ ಎತ್ತಿ. ಹಿಂಗೆಲ್ಲ ಮಾಡಕ್ಕಾಗಲ್ಲ, ಸುಮ್ಮನೆ ಅವೆಲ್ಲ ಪ್ರಾಕ್ಟಿಕಲಿ. ಕೂತ್ಕೊಳ್ಳಿಯಪ್ಪ, ಎಲ್ಲ ಕುಡಿಯೋರು ಎಲ್ಲ ಕೈ ಎತ್ಬಿಟ್ರೆ ಹೆಂಗೆ ಆಮೇಲೆ?